1950 ಜನವರಿ 26 ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ರಚನೆ ಆಗಿರೋ ದಿನ. ಆ ದಿನವನ್ನ ನಾವು ವಿಶೇಷವಾಗಿ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾ ಇದೀವಿ. ಇದೀಗ 76ನೇ ವರ್ಷ. ಹೀಗಾಗಿ ದೇಶಾದ್ಯಂತ ಈ ದಿನವನ್ನ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಇವತ್ತು ವೇಣೂರಿನ ನಿಟ್ಟಡಿಯ ಕುಂಭಶ್ರೀ ವಿದ್ಯಾಸಂಸ್ಥೆ ಕೂಡ ಶ್ರೀರಾಮ ನಗರದಿಂದ ವೇಣೂರಿನ ಮಹಾಲಿಂಗೇಶ್ವರ ದೇವಸ್ಥಾನವರೆಗೆ ವಿಶೇಷವಾಗಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳಾಗಿರ್ಬೋದು, ಜೊತೆಗೆ LKG, PUC, NCC ವಿದ್ಯಾರ್ಥಿಗಳು ಎಲ್ಲ ಸೇರ್ಕೊಂಡು ಪಥ ಸಂಚಲನ ಮಾಡ್ತಾ ಇದ್ದಾರೆ. ಈಗ ನಾವು ವೇಣೂರಿನ ಶ್ರೀರಾಮ ಮಂದಿರ ಹತ್ರ ಇದ್ದೀವಿ. ಇಲ್ಲಿ ನೋಡಬಹುದು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ.
respected correspondents, principals, faculty members, and dear students, I wish you all a very happy 76th Republic Day. We gathered today to celebrate the values that our Republic. Today's flag hoster, Kumbashri Pre-Primary Headmistress, Mrs. Shobha Elendra, heartfelt welcome, ma'am. Our Kumbashri PU College Principal, Mrs. Omana, welcome you, ma'am. I would like to welcome all HMs and AHMs of pre-primary, primary and high school PU faculty. Welcome you all. Today, center of the attraction, dear students and their parents also, welcome you all. A peaceful mind is the first step to a happy celebration. Now, it is time for the most awaited moment, the flag hoisting. Now, I invite the correspondent sir, vice principal sir, and today's our flag hoister, Mrs. Shobha Elendra. Please come forward and hoist the national flag.
ನಿಜವಾಗ್ಲೂ ನಮಗೆ ಹೇಳ್ಕೊಳ್ಳಿಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಾರ್ಮಲ್ ಆಗಿ ಪ್ರಜಾಪ್ರಭುತ್ವದಲ್ಲಿ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಮೊದಲು ರಾಜರು ಆಡಳಿತ ಮಾಡ್ತಿದ್ರು. ಸೊ ರಾಜರಿಂದ ಪ್ರಜಾಪ್ರಭುತ್ವ ನಮಗೆ ಅದು ಜನವರಿ 26ರಂದು ನಮಗೆ ಲಭಿಸಿದೆ. ಸೊ ಇದನ್ನು ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಕುಂಭಶ್ರೀ ವಿದ್ಯಾಸಂಸ್ಥೆಯ ಸಂಸ್ಥಾಪಕರ ಒಂದು ಆಲೋಚನೆಯ ಮೇರೆಗೆ ವಿಭಿನ್ನವಾಗಿ ನಡಿಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಏನು ಶ್ರೀರಾಮನಗರದಿಂದ ಮಹಾಲಿಂಗೇಶ್ವರ ದೇವಸ್ಥಾನದ ತನಕ ಪಥಸಂಚಲನ ನಡೆಸಿದ್ದೇವೆ. ಸೊ ಇದರಿಂದಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ್ದೇವೆ. ಯಾಕೆ ನಾವು ಪ್ರಭುತ್ವ ದಿನವನ್ನು ಆಚರಿಸಬೇಕು, ಇದರಿಂದ ಏನು ನಮಗೆ ಬೆನಿಫಿಟ್ಸ್ಗಳಿದೆ, ಮಕ್ಕಳಿಗೂ ಕೂಡ ಅವರ ಮನಸ್ಸಲ್ಲಿ ಹುಟ್ಟಬೇಕು ದೇಶ ಪ್ರೇಮ ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಆ ಒಂದು ದಾರಿಯುದ್ದಕ್ಕೂ ಕೂಡ ಭಾರತ ಮಾತೆಗೆ ಜೈಕಾರ ಕೂಕೊಂಡು ಬಂದ್ವಿ. ಸೊ ಇದೆಲ್ಲದಿಂದ ನಮ್ಮ ವಿದ್ಯಾಸಂಸ್ಥೆಯ ಒಂದು ಮೆರುಗು ಮತ್ತೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಹೊಸತನವನ್ನು ನೀಡುವಲ್ಲಿ ನಾವೆಲ್ಲೂ ಕೂಡ ಸಹಕಾರ ಆಗಿದ್ದೇವೆ. ನಮ್ಮ ಶಿಕ್ಷಕರ ವೃಂದ ಅದಕ್ಕೆ ಸಹಕಾರ ಕೊಡಿಸಿದೆ ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತದೆ ಮೇಡಮ್. ನನ್ನ ಹೆಸರು ಅಶ್ವಿತ್ ಕುಲಾಲ್ ಅಂತ. ನಾವು ಕುಂಭಶ್ರೀ ವಿದ್ಯಾಸಂಸ್ಥೆಯ ಕರೆಸ್ಪಾಂಡೆಂಟ್ ಆಗಿ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಿದ್ದೇವೆ ಹಾಗೂ ಗಣಿತಶಾಸ್ತ್ರ ಉಪನ್ಯಾಸಕಾಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದೇವೆ. ನಮ್ಮ ಈ ಕುಂಭಶ್ರೀ ವಿದ್ಯಾಸಂಸ್ಥೆ ಸಾಧಾರಣವಾಗಿ 27 ಕಂಪ್ಲೀಟ್ ಆಗಿ 28ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸಮಯದಲ್ಲಿ ನಮ್ಮ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ನಮಗೆ ತುಂಬ ಹೆಮ್ಮೆ ಎನಿಸ್ತದೆ. ಹಾಗೆ ಇವತ್ತಿನ ಈ ರಿಪಬ್ಲಿಕ್ ಡೇ ಅನ್ನು ಸುಮಾರು ವರ್ಷದಿಂದ ನಾವು ಆಚರಿಸ್ತಾ ಬಂದಿದ್ದೇವೆ. ಅಂದರೆ ಕೊರೋನಾದ ಸಮಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು, ಆದ್ದರಿಂದ ಈಗ ಮತ್ತೊಮ್ಮೆ ನಾವು ಈಗ ಅದನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲರೂ ಒಟ್ಟಾಗಿ ಒಂದೇ ಇದರಲ್ಲಿ ಒಂದೇ ಧ್ಯೇಯದಲ್ಲಿ ನಡೆಯುವಾಗ ಒಂದು ಭಾರತದ ಒಂದು ಸೇವೆಯನ್ನು ನಾವು ನೆನೆಸುತ್ತೇವೆ. ಅಂದರೆ ಭಾರತದ ಬಗ್ಗೆ ನಮಗೆ ಹೆಮ್ಮೆ ಎನಿಸ್ತದೆ. ಒಂದು ಎಲ್ಲರೂ ಒಟ್ಟಾಗಿ ಜೈಕಾರವನ್ನು ಹಾಕಿ ನಮ್ಮ ಒಗ್ಗಟ್ಟನ್ನು ನಾವು ತೋರಿಸಿಕೊಳ್ತೇವೆ. ಇದೇ ರೀತಿ ನಮ್ಮ ಈ ಸಂಸ್ಥೆಯು ತುಂಬ ಬೆಳಗಿಕೊಂಡು ಬರ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಶೋಭಾ ಎಲ್ಎನ್, ಪೂರ್ವ ಪ್ರಾಥಮಿಕ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಿದ್ದೇನೆ. 76ನೇ ವರ್ಷದ ಗಣರಾಜ್ಯೋತ್ಸವ ದಿನವನ್ನ ಇವತ್ತು ಕುಂಭಶ್ರೀ ವಿದ್ಯಾಸಂಸ್ಥೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, NCC ವಿದ್ಯಾರ್ಥಿಗಳಾಗಿರ್ಬೋದು, ಪುಟ್ಟ LKG UKG ವಿದ್ಯಾರ್ಥಿಗಳಾಗಿರ್ಬೋದು ಮೆರವಣಿಗೆ ಮೂಲಕ ಬಹಳ ವಿಜೃಂಭಣೆಯಿಂದನೇ ಆಯೋಜನೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಐತೆ ಶೆಟ್ಟಿ ಬಣ್ಣ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ನಿಟ್ಟಡೆ, ವೇಣೂರು.